ಸತ್ಯ ನ್ಯಾಯ ಧರ್ಮಗಳಿಗೆ ಹೆಸರುವಾಸಿಯಾದ ಪುಣ್ಯಕ್ಷೇತ್ರ ಧರ್ಮಸ್ಥಳದಲ್ಲಿ ನಿನ್ನೆಯಿಂದ ಲಕ್ಷದೀಪೋತ್ಸವ ಆರಂಭವಾಗಿದೆ. ಚತುರ್ವಿಧ ದಾನಗಳಿಂದ ಖ್ಯಾತಿವೆತ್ತ ಕುಡುಮಪೂರು ದೀಪಾಲಂಕಾರಗಳಿಂದ ಕಂಗೊಳಿಸುತ್ತಿದ್ದು, ತಳಿರು ತೋರಣ ಪತಾಕೆಗಳಿಂದ ಶೋಭಿಸುತ್ತಿದೆ. ಈ ಮೊದಲು ಲಕ್ಷದೀಪೋತ್ಸವಕ್ಕೆ ಲಕ್ಷ ಭಕ್ತ ಸಾಗರ ಪ್ರವಾಸಿಗರು ಬರ್ತಾ ಇದ್ರು. ಆದರೆ ಈ ಬಾರಿ ಕೊರೋನಾ ಹಿನ್ನೆಲೆ ಭಕ್ತಾದಿಗಳ ಸಂಖ್ಯೆ ಬಹಳ ಕಡಿಮೆಯಾಗಿದೆ. ಭಕ್ತಾದಿಗಳಿಗೆ ಲಕ್ಷದೀಪೋತ್ಸವವನ್ನು ಆನ್ಲೈನ್ ಮೂಲಕ ನೋಡಲು ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಇನ್ನು ಉಜಿರೆಯಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಮೂಲಕ ಬಂದ ಪಾದಯಾತ್ರಿಗಳನ್ನ ಪೂಜಾ ಕಾವಂದರು ಸ್ವಾಗತಿಸಿದ್ದಾರೆ.